ಹುಬ್ಬಳ್ಳಿ ನಗರದ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನವೊಂದಕ್ಕೆ ನೋ ಪಾರ್ಕಿಂಗ್ ಜಾಗದಲ್ಲಿರುವ ಬೈಕ್ಗಳನ್ನು ವಶಕ್ಕೆ ಪಡೆಯುವುದಕ್ಕೂ ಲೆಕ್ಕ ತೋರಿಸುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿರುವುದು ಕಂಡುಬರ್ತಿದೆ. ಪ್ರತಿದಿನವೂ ಟೋಯಿಂಗ್ ವೆಹಿಕಲ್ ಹೊರಗೆ ಬಿತ್ತು ಅಂದ್ರೆ ಸುಮಾರು 8 ಬೈಕ್ಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಬರೋಬ್ಬರಿ 50 ರಿಂದ 60 ಬೈಕ್ಗಳನ್ನು ವಶಕ್ಕೆ ಪಡೆದು ಕಾನೂನು ಕ್ರಮದ ಭಯವನ್ನ ಹುಟ್ಟಿಸಲಾಗುತ್ತೆ. ಆದರೆ ಠಾಣೆಗಳಿಗೆ ಬೈಕ್ಗಳು ತಲುಪಿದ ಮೇಲೆ ನಡೆಯೋದು ಬೇರೆಯದ್ದೇ ಕಾನೂನು. ಸಂಜೆಯಾಗ್ತಿದ್ದ ಹಾಗೆ ಬೈಕ್ಗಳ ವಿಲೇವಾರಿ ಮಾಡಬೇಕು. ರಾತ್ರಿ ಆಗೋದ್ರ ಒಳಗೆ ಕಮಿಷನರ್ ಕಚೇರಿಗೆ ಲೆಕ್ಕ ಹೋಗಬೇಕು. ಈಗ ವಶಕ್ಕೆ ಪಡೆದ ಅಷ್ಟು ಬೈಕ್ಗಳ ಪೈಕಿ ದಿನವೊಂದಕ್ಕೆ 4 ರಿಂದ 9 ಬೈಕ್ಗಳ ಲೆಕ್ಕಾಚಾರ ಕಮಿಷನರ್ ಕಚೇರಿಗೆ ತಲುಪುತ್ತೆ. ಈ ಬಗ್ಗೆ ಕಹಳೆ ವಾಹಿನಿ 3 ದಿನದಿಂದ ಮಾಹಿತಿ ಕಲೆ ಹಾಕಿದ್ದು, ಉಳಿದ ಬೈಕ್ಗಳ ಲೆಕ್ಕವೆಲ್ಲಿ ಅನ್ನೋದನ್ನ ಸಂಚಾರಿ ಎಸಿಪಿ, ಸಂಚಾರಿ ಮತ್ತು ಅಪರಾಧ ವಿಭಾಗದ ಡಿಸಿಪಿಯವರ ಇನ್ಸ್ಪೆಕ್ಟರ್ ಮಹತೇಶ್ ಹೊಸಪೇಟೆಯವರನ್ನ ಕೇಳಬೇಕಾಗಿದೆ. ಕೆಲವರು ಮೆಡಿಕಲ್ ಮುಂದೆ ನಿಲ್ಲಿಸಿದಾಗಲೂ ಟೋಯಿಂಗ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ದಂಡ ವಸೂಲಿ ಮಾಡಲಾಗುತ್ತೆ. ಹಾಗಾದ್ರೆ ಆ ಲೆಕ್ಕ ಎಲ್ಲಿ ಹೋಗುತ್ತೆ? ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಬೇಕಾಗಿದೆ. ಈ ಮೂಲಕ ಸಾರ್ವಜನಿಕರಿಗೆ ಅನಗತ್ಯ ಟೋಯಿಂಗ್ನಿಂದ ಮುಕ್ತಿ ನೀಡಬೇಕಾಗಿದೆ.